ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಶಾಖೆಯಲ್ಲಿ ಹಸಿವು ಮುಕ್ತ ದಿನಾಚರಣೆ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನು ನಗರಸಭೆಯ ಉಪಾಧ್ಯಕ್ಷರಾದ ರಜನಿ ಹೆಬ್ಬಾರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂದು ಲಕ್ಷಾಂತರ ಜನ ಒಂದು ಹೊತ್ತು ಊಟಕ್ಕಿಲ್ಲದವರು ನಮ್ಮ ದೇಶದಲ್ಲೇ ಇದ್ದಾರೆ. ಇಂಥವರ ಹಸಿವು ನೀಗಿಸುವುದು ಬಹಳ ದೊಡ್ಡ ಪುಣ್ಯದ ಕೆಲಸ. ಅಂತಹ ಸಮಾಜಮುಖಿ ಕಾರ್ಯವನ್ನು ಮಲಬಾರ್ ಗೋಲ್ಡ್ ಮಾಡುತ್ತಿರುವುದು ಮಾದರಿ ಎನಿಸಿದೆ ಎಂದು ಹೇಳಿದರು. ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಬಹಳ ಖುಷಿಯಾಯಿತು. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ ಭಾಳ ಖುಷಿಯಾಯಿತು. ಮಲಬಾರ್ ಸಂಸ್ಥೆಯವರು ನನ್ನನ್ನು ಇವತ್ತು ಈ ವೇದಿಕೆಗೆ ಕರೆದದಕ್ಕೆ ಇನ್ನಷ್ಟು ಸಂತೋಷ ಆಗಿದೆ. ಹಾಗೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಒಂದು ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸೋಪ್ ಮತ್ತು ಮಾರ್ಚಕ ಮಾಜಿ ಅಧ್ಯಕ್ಷರಾದ ವೆರೋನಿಕಾ ಕಾರ್ನೆಲಿಯೋ ಅವರು, ಉಡುಪಿ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ, ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷರಾದ ನಿತ್ಯಾನಂದ ಒಳಕಾಡು, ಸಾಮಾಜಿಕ ಸೇವಕರಾದ ಜಹೀರ್ ಅಹಮದ್ ಬೆಳಪು ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ರಕ್ತದಾನ ಮಾಡೋದು ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂಥ ರಕ್ತವನ್ನು ಕೊಡುವಂಥದ್ದು, ಅದಕ್ಕೊಂದು ಮನಸ್ಸು ಇರಬೇಕು, ಒಂದು ಧೈರ್ಯ ಇರಬೇಕು. ರಕ್ತದಾನ ಮಾಡುವಂಥದ್ದು ಶ್ರೇಷ್ಠ ಅಂತ. ಅದಕ್ಕೆ ಪ್ಯಾರಲಲ್ ಆಗಿ ಅನ್ನದಾನ ಮಾಡುವಂಥದ್ದು ಕೂಡ ಅಷ್ಟೇ ಶ್ರೇಷ್ಠ. ಯಾಕಂತ ಹೇಳಿದರೆ 2011 ಮೇ 28ರಂದು ಈ ಕಾರ್ಯಕ್ರಮ ಜಗತ್ತಿನಾದ್ಯಂತ ಪ್ರಾರಂಭವಾಗಿತ್ತು. ಹಸಿವು ಮುಕ್ತ ಜಗತ್ತು ಅಂತ ಹೇಳಿ. ಯಾಕೆಂದರೆ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಮತ್ತು ಬರ ಪೀಡಿತ ಪ್ರದೇಶಗಳಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಮತ್ತು ಹೆಂಗಸರನ್ನ ಗಮನದಲ್ಲಿಟ್ಟುಕೊಂಡು ವಿಶ್ವಸಂಸ್ಥೆ ಈ ದಿನವನ್ನಾಗಿ ಘೋಷಣೆ ಮಾಡಿದೆ. ಈ ಹಸಿವು ಮುಕ್ತ ಭಾರತದ ಏನು ಇವತ್ತು ಬೆಳಿಗ್ಗೆ ಮುಂಜಾನೆಯಲ್ಲಿ 6 ಗಂಟೆ ಒಳಗೆ ಏನನ್ನು ಟಿಫಿನನ್ನು ಕೊಡ್ತಾರೆ, ಅದನ್ನು ಕೂಡ ನಾನು 2 ವರ್ಷದಿಂದ ನಾನು ಸೇವನೆಯನ್ನು ಮಾಡ್ತಿದ್ದೆ. ಯಾಕಂದರೆ ಈ ರಸ್ತೆಯಲ್ಲಿ ಬಿದ್ದವರನ್ನು ಅವರು ಆರೈಕೆ ಮಾಡ್ತಾರೆ, ಅವರನ್ನು ಬಿದ್ದವರನ್ನು ನಾನು ಆರೈಕೆ ಮಾಡ್ತೇನೆ. ಆಗಿರುವ 2ನ್ನೂ ಸೇರಿಸಿಕೊಂಡು ನಾನು ಅವರ ಪರವಾಗಿಯೇ ನಾನಿದ್ದೇನೆ ಎಂಬ ದೃಷ್ಟಿಯಿಂದ ನಾನು ಸೇವೆಯನ್ನು ಮಾಡ್ತಿದ್ದೆ. ಮಲಬಾರ್ ಗೋಲ್ಡ್ ಉಡುಪಿ ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ನ ಸಮಾಜ ಕಾರ್ಯವನ್ನು ವಿವರಿಸಿದರು. ವಿದ್ಯಾ ಸರಸ್ವತಿ ಅವರು ಹಸಿವಿನ ಬಗ್ಗೆ ಪೂರಕವಾಗಿ ಮಾಹಿತಿ ನೀಡಿದರು. ಆಹಾರ ಪೊಟ್ಟಣಗಳನ್ನು ದಾನವಾಗಿ ನೀಡಿದ ದಾನಿಗಳಿಗೆ ಗುರುತಿಸಿ ಸನ್ಮಾನಿಸಲಾಯಿತು. ಶಾಖಾ ವ್ಯವಸ್ಥಾಪಕರಾದ ಮುಸ್ತಫಾ, ಗುರ್ರಾಜ್, ಸಂದೀಪ್ ಸಫಲ್ಯ, ಮಾರುಕಟ್ಟೆ ವ್ಯವಸ್ಥಾಪಕರಾದ ತನ್ಜಿಮ್ ಶಿರ್ವಾ ಉಪಸ್ಥಿತರಿದ್ದರು. ವಿಘ್ನೇಶ್ ಸ್ವಾಗತಿಸಿ, ದಯಾನಂದ್ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.